ಎಲ್ಲ ಕಾಲದೋಡು ಎಲ್ಲ ವೇಳೆಯೋಡು ದೇವಾ ನಿನ್ನನ್ನೇ ಸ್ತುತಿವೆ. ದೇವಾ ನಿನ್ನನ್ನೇ ಸ್ತುತಿವೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ. ನನ್ನ ಭಾಗ್ಯವು ನೀನೇ, ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಪೆ. ದೇವಾ ನಿನ್ನನ್ನೇ ಸ್ತುತಿಪೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯರೇ, ಇವತ್ತು ಧರ್ಮಸಭೆಯು ರಕ್ತಸಾಕ್ಷಿಗಳಾದ ಸಂತ ಆಂದ್ರೂ ಕಿಮ್, ಪೌಲ್ ಚೋಂಗ್ ಹಾಗೂ ಅವರ ಸಂಗಡಿಗರ ಸ್ಮರಣೆಯನ್ನು ಮಾಡುತ್ತದೆ. ಕೊರಿಯಾದ ರಕ್ತಸಾಕ್ಷಿಗಳಾದ ಇವರು ತಮ್ಮ ಜೀವನವನ್ನೇ ತಮ್ಮ ವಿಶ್ವಾಸಕ್ಕೋಸ್ಕರ ತನ್ನ ಪ್ರಭುವಿಗೋಸ್ಕರ ಅವರು ಅರ್ಪಿಸುತ್ತಾರೆ. ಈ 103 ರಕ್ತಸಾಕ್ಷಿಗಳ ಜೀವನ ನಮಗೆ ಸ್ಫೂರ್ತಿಯಾಗಲಿ. ಅವರ ಜೀವನದ ಮೂಲಕ ನಾವು ಕೂಡ ಪ್ರಭು ಕ್ರಿಸ್ತರ ಅನುಯಾಯಿಗಳಾಗಿ ನಮ್ಮ ಜೀವನವನ್ನೇ ಅವರಿಗೋಸ್ಕರ ನಾವು ಸಮರ್ಪಿಸುವಂತಾಗಲಿ. ಈ ವರಗಳಿಗೋಸ್ಕರ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ, ನಿಮಗೂ ಯೋಚನೆಯಲ್ಲೂ ನುಡಿಯಲ್ಲೂ ನಡೆದಿರಲು ಕರ್ತವ್ಯೋಪದಲ್ಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ, ನಿಮ್ಮನ್ನು ನನಗಾಗಿ ನಮ್ಮ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ದತ್ತು ಮಕ್ಕಳ ಸಂಖ್ಯೆಯನ್ನು ಲೋಕದಲ್ಲೆಲ್ಲ ಹೆಚ್ಚುವಂತೆ ದಯಪಾಲಿಸಿದ್ದೀರಿ. ರಕ್ತಸಾಕ್ಷಿಗಳಾದ ಸಂತ ಆಂಡ್ರೂ ಮತ್ತು ಅವರ ಸಂಗಡಿಗರ ರಕ್ತಧಾರೆಯಿಂದ ಕ್ರೈಸ್ತರ ಸಂಖ್ಯೆ ಸಮೃದ್ಧಿಯಾಗಿ ಬೆಳೆಯುವಂತೆ ಕರುಣಿಸಿದಿರಿ. ಅವರ ಸಹಾಯದಿಂದ ನಾವು ಸುರಕ್ಷಿತ ಹೊಂದುವಂತೆಯೂ ಅವರ ಆದರ್ಶದಿಂದ ನಾವು ಸದಾ ಲಾಭ ಪಡೆಯುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ
ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಜ್ಞಾನೋಕ್ತಿಗಳಿಂದ ವಾಚನ. ರಾಜನ ಹೃದಯ ಸರ್ವೇಶ್ವರನ ಕೈಯಲ್ಲಿ, ತಿರುಗಿಸಬಲ್ಲ ಆತ ಅವನ್ನು ನೀರಿನ ಕಾಲುವೆಯ ಪರಿ. ಮಾನವರ ನಡವಳಿಕೆ ಅವರವರ ನೋಟಕ್ಕೆ ನೇರ, ಅವರ ಅಂತರಂಗವನ್ನು ವೀಕ್ಷಿಸಬಲ್ಲವನು ಸರ್ವೇಶ್ವರ. ನ್ಯಾಯ ನೀತಿಗಳು ಬಲಿಯರ್ಪಣೆಗಿಂತ ಶ್ರೇಷ್ಠ, ಸರ್ವೇಶ್ವರನಿಗೆ ಅವು ಬಲು ಇಷ್ಟ. ಗರ್ವದ ನೋಟ, ಉಬ್ಬಿದ ಎದೆ, ಇವು ದುರುಳರುಳು ಕಾಣುವ ಪಾಪದ ಕಿಡಿಗಳು. ಶ್ರಮಜೀವಿಗಳ ಯೋಜನೆಯಿಂದ ಸಮೃದ್ಧಿ, ತಾಳ್ಮೆಯಿಲ್ಲದ ತ್ವರೆಯಿಂದ ಅಧೋಗತಿ. ಹಬೆಯಂತೆ ನಾಪತ್ತೆ, ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು. ಮೃತ್ಯುಪಾಶದಂತೆ ಅದೊಂದು ವಿಪತ್ತು. ದುರಾತ್ಮನ ಮನಸ್ಸು ಕೇಡಿನ ಮೇಲೆ, ದಯೆ ತೋರಿಸನಾತ ನೆರೆಯವರ ಮೇಲೆ. ಕುಚೋದ್ಯನಿಗೆ ದಂಡನೆಯಾದರೆ ಮುಗ್ಧರಿಗೆ ಜ್ಞಾನವಂತಿಕೆ. ಜ್ಞಾನಿಗಳಿಗೆ ಶಿಕ್ಷೆಯಾದರೆ ತಾನೇ ಹೊಂದುವನು ತಿಳುವಳಿಕೆ. ಸತ್ಯ ಸ್ವರೂಪನ ದೃಷ್ಟಿ ದುಷ್ಟನ ಮನೆಯ ಮೇಲೆ, ಆ ದುರುಳರೊಳು ದಬ್ಬಿಬಿಡುವನು ಕೇಡಿಗೆ. ಬಡವನ ಮೊರೆಗೆ ಕಿವಿ ಕೊಡನವನು, ನೀನೇ ಮೊರೆಯಿಡುವಾಗ ಉತ್ತರ ಕೊಡುವವನು ಯಾರು? ದೇವರ ವಾಕ್ಯವೆದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎನ್ನ ನಡೆಸು ಪ್ರಭು ನಿನ್ನ ಆಜ್ಞಾ ಮಾರ್ಗದಲ್ಲಿ, ಆಜ್ಞಾ ಮಾರ್ಗದಲ್ಲಿ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು, ದೋಷರಹಿತ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ನಿನ್ನ ನಿಯಮಗಳ ಪಥ ಎನಗೆ ತೋರಿಸಯ್ಯ, ನಿನ್ನ ಅದ್ಭುತ ಕಾರ್ಯಗಳನ್ನು ನಾನು ಧ್ಯಾನಿಸುವೆನಯ್ಯ. ನಡೆಸು ಪ್ರಭು ನಿನ್ನ ಆಜ್ಞಾ ಮಾರ್ಗದಲ್ಲಿ. ಆರಿಸಿಕೊಂಡಿರುವೆನು ನಾನು ಸತ್ಯ ಮಾರ್ಗವನ್ನು, ಇರಿಸಿಕೊಂಡಿಹೇನು ಕಣ್ಮುಂದೆ ನಿನ್ನ ವಿಧಿಗಳನ್ನು. ನಡೆಯನಗೆ ನಿನ್ನ ಶಾಸ್ತ್ರದ ಅರಿಯನು, ಪೂರ್ಣ ಮನದಿಂದ ಆಚರಿಸುವೆನದನು. ನಡೆಸು ಪ್ರಭು ನಿನ್ನ ಆಜ್ಞಾ ಮಾರ್ಗದಲ್ಲಿ. ಎನ್ನ ನಡೆಸು ನಿನ್ನ ಆಜ್ಞಾ ಮಾರ್ಗದಲ್ಲಿ, ಪಡೆಯುವೆ ಹರ್ಷಾನಂದವನ್ನು ಅದರಲ್ಲಿ. ಸತತ ನಿನ್ನ ಧರ್ಮಶಾಸ್ತ್ರವನ್ನು ಕೈಗೊಳ್ಳುವೆ, ಯುಗಯುಗಾಂತರಕ್ಕೂ ಅದನ್ನು ಧ್ಯಾನಿಸುವೆ. ನಡೆಸು ಪ್ರಭು ನಿನ್ನ ಆಜ್ಞಾ ಮಾರ್ಗದಲ್ಲಿ. ಘೋಷಣೆ. Alleluia, 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 Alleluia. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸಬಲ್ಲವು, ನಾನು ಅವನ್ನು ಬಲ್ಲೆವು, ಅವು ನನ್ನನ್ನು ಹಿಂಬಾಲಿಸುತ್ತವೆ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿಯ ತಾಯಿ ಹಾಗೂ ಸಹೋದರರು ಯೇಸು ಇದ್ದೆಡೆ ಬಂದರು, ಆದರೆ ಜನಸಂದಣಿ ನಿಮಿತ್ತ ಹತ್ತಿರಕ್ಕೆ ಬರಲಾಗಲಿಲ್ಲ. ಯೇಸುವಿಗೆ, ನಿಮ್ಮ ತಾಯಿಯು ಮತ್ತು ಸಹೋದರರು ನಿಮ್ಮನ್ನು ಕಾಣಬೇಕೆಂದು ಹೊರಗೆ ನಿಂತಿದ್ದಾರೆ ಎಂದು ತಿಳಿಸಲಾಯಿತು. ಅದಕ್ಕೆ ಯೇಸು, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನ್ನ ತಾಯಿ ಮತ್ತು ಅಣ್ಣ ತಮ್ಮಂದಿರು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತಂದೆ ದೇವರು ಹೃದಯ ತಜ್ಞರು. ನಮ್ಮ ಹೃದಯದಲ್ಲಿ ಏನು ಅಡಗಿದೆ ಇದನ್ನು ಅವರು ಬಲ್ಲರು. ನಮ್ಮ ಹೃದಯ ಎಷ್ಟರ ಮಟ್ಟಿಗೆ ಅದು ಆರೋಗ್ಯದಿಂದ ತುಂಬಿದೆ, ಆರೋಗ್ಯವಾಗಿದೆ, ಎಷ್ಟರ ಮಟ್ಟಿಗೆ ಅದರಲ್ಲಿ ಒಳ್ಳೆಯ ಗುಣಗಳು ಅಡಗಿವೆ ಅಥವಾ ಕೆಟ್ಟ ಆಲೋಚನೆಗಳು ಅಡಗಿವೆ ಇದನ್ನು ಅವರು ಬಲ್ಲರು. ಇದು ಅವರಿಗೆ ತಿಳಿದಿದೆ. ಹೀಗೆ ನಾವು ಅರ್ಪಿಸುವ ಬಲಿಯನ್ನು ಅವರು ಸ್ವೀಕರಿಸಬೇಕಾದರೆ ಈ ನಮ್ಮ ಹೃದಯ ಸಂಪೂರ್ಣವಾಗಿ ಅವರಿಗೆ ನಾವು ಸಮರ್ಪಿಸಬೇಕು. ಈ ಹೃದಯ ಶುದ್ಧವಾಗಿರಬೇಕು. ನಮ್ಮ ಮನಸ್ಸು, ನಮ್ಮ ಹೃದಯದಲ್ಲಿ ಬರುವ ಎಲ್ಲ ಆಲೋಚನೆಗಳು, ಈ ಆಲೋಚನೆಗಳೆಲ್ಲ ನಮ್ಮ ಪ್ರಭುವಿಗೆ ಪೂರಕವಾಗಿರಬೇಕು. ಆವಾಗ ಮಾತ್ರ ನಮ್ಮ ಬಲಿಯನ್ನು ಅವರು ಸ್ವೀಕರಿಸುತ್ತಾರೆ. ಇವತ್ತಿನ ಮೊದಲನೇ ವಾಚನದಲ್ಲಿ ನಾವು ಕೇಳಿದೆವು, ಯಾರು ಪ್ರಾಮಾಣಿಕತೆಯಿಂದ, ನ್ಯಾಯ ನೀತಿಯಿಂದ, ನೈತಿಕತೆಯಿಂದ ಜೀವಿಸುತ್ತಾರೆ ಅವರ ಜೀವನವು ಬಲಿ ಅರ್ಪಣೆಗಿಂತ ಮಿಗಿಲಾದುದು. ಯಾರು ಪ್ರಾಮಾಣಿಕತೆಯಿಂದ, ನ್ಯಾಯ ನೀತಿಯಿಂದ ಜೀವಿಸುತ್ತಾರೆ ಅಂದರೆ ತನ್ನ ಜೀವನವನ್ನು ದೇವರ ವಾಕ್ಯದಂತೆ ನಡೆಸಿಕೊಂಡು ಬರುತ್ತಾರೆ, ಆ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸುತ್ತಾರೆ, ಅವರ ಜೀವನ ಬಲಿ ಅರ್ಪಣೆಗಿಂತ ಮಿಗಿಲಾದುದು. ಯಾತಕ್ಕೋಸ್ಕರ ಪ್ರಭು ಈ ವಾಕ್ಯವನ್ನು ನಮಗೆ ಹೇಳುತ್ತಾರೆ. ಹೌದು, ನಾವು ಇಲ್ಲಿ ಬಂದು ಈ ಬಲಿಯನ್ನು ಅರ್ಪಿಸುತ್ತೇವೆ. ಪ್ರಭು ಕ್ರಿಸ್ತರು ಅರ್ಪಿಸಿದ ಈ ಬಲಿ ಅವರ ಸ್ಮರಣೆಗಾಗಿ ನಾವು ಮಾಡಿ ಅದರಿಂದ ನಮ್ಮ ಕ್ರೈಸ್ತ ಜೀವನಕ್ಕೆ ಬೇಕಾದ ಕೃಪಾ ವರಗಳನ್ನು ನಾವು ಬೇಡಿಕೊಳ್ಳುತ್ತೇವೆ. ಆದರೆ ಈ ಬಲಿಯನ್ನು ಅರ್ಪಿಸುವಾಗ ನಾವು ಇಲ್ಲಿ ಇಲ್ಲದೆ ಬೇರೆ ಆಲೋಚನೆಗಳಿಂದ ತುಂಬಿ ನಾವಿಲ್ಲಿದ್ದರೂ ಬಲಿ ನಡೆಯುತ್ತದೆ, ಅದು ಪೂರ್ಣಗೊಳ್ಳುತ್ತದೆ. ಆದರೆ ನಮ್ಮ ಜೀವನವೆಂಬ ಈ ಬಲಿಯನ್ನು ನಾವು ಅರ್ಪಿಸುವಾಗ ಒಂದು ವೇಳೆ ನಾವು ಈ ನಮ್ಮ ಜೀವನದ ಬಲಿ ಅರ್ಪಣೆಯಲ್ಲಿ ನಾವು ಭಾಗವಹಿಸದಿದ್ದರೆ ಆ ಬಲಿಯನ್ನು ನಾವು ಅರ್ಪಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ಹೇಳುವುದಾದರೆ, ಒಂದು ಮೊಂಬತ್ತಿ ಅಥವಾ ಮೇಣದ ಬತ್ತಿಯನ್ನು ನಾವು ನೋಡುತ್ತೇವೆ. ಒಂದು ವೇಳೆ ಅದು ತನ್ನನ್ನೇ ತಾನು ಕರಗಿಸದಿದ್ದಲ್ಲಿ ಬೆಳಕನ್ನು ನೀಡಲು ಸಾಧ್ಯವಿಲ್ಲ. ಹೇಗೆ ಈ ಮೊಂಬತ್ತಿಗೆ ತನ್ನನ್ನು ತಾನೇ ಕರಗಿಸದೆ ಬೆಳಕನ್ನು ನೀಡಲು ಸಾಧ್ಯವಿಲ್ಲವೋ, ಹಾಗೆ ನಮ್ಮ ಜೀವನವನ್ನು ನಾವು ಕರಗಿಸದೆ, ನಮ್ಮ ಜೀವನವನ್ನು ನಾವು ತ್ಯಾಗಮಯ ಜೀವನವನ್ನಾಗಿ ಮಾರ್ಪಡಿಸದೆ ಇದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಜೀವನದ ಬಲಿಯನ್ನು ನಾವು ಅರ್ಪಿಸಲು ಸಾಧ್ಯವಿಲ್ಲ. ಇದು ಕಠಿಣ ಶ್ರಮ, ಅಷ್ಟು ಸುಲಭವಲ್ಲ. ಅದಕ್ಕೋಸ್ಕರ ಕ್ರೈಸ್ತ ಜೀವನ ಚಿಕ್ಕ ಜೀವನವಾದರೂ ಈ ಜೀವನವನ್ನು ನಾವು ಅರ್ಪಿಸುವಾಗ ಅದರಿಂದ ಮಹತ್ ಕಾರ್ಯಗಳು ನಡೆಯುತ್ತವೆ. ಅದನ್ನೇ ಇವತ್ತಿನ ಸಂತರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ರಕ್ತ ಸಾಕ್ಷಿಗಳು 19ನೇ ಶತಮಾನದಲ್ಲಿ ಕೊರಿಯಾದಲ್ಲಿ ವಿಶ್ವಾಸಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟರು. ತನ್ನ ಜೀವನವನ್ನೇ ಪರರಿಗೋಸ್ಕರ ಹಾಗೂ ವಿಶ್ವಾಸಕ್ಕೋಸ್ಕರ ತ್ಯಾಗ ಮಾಡಿದರು. ಯಾವಾಗ ನಾವು ತ್ಯಾಗಮಯ ಜೀವನವನ್ನು ಜೀವಿಸಲು ಮುಂದಾಗುತ್ತೇವೆ, ಯಾವಾಗ ನಾವು ನಮ್ಮನ್ನೇ ಕರಗಿಸುತ್ತೇವೆ, ಯಾವಾಗ ನಾವು ನಮ್ಮ ಜೀವನವನ್ನೇ ಪರರಿಗೋಸ್ಕರ ಮುಡಿಪಾಗಿಡುತ್ತೇವೆ, ಆವಾಗ ಆ ಜೀವಕ್ಕೆ ಅರ್ಥವಿದೆ. ಪ್ರಾಮಾಣಿಕತೆಯ ಜೀವನ, ಸತ್ಯದ ಜೀವನ, ನೀತಿಯ ಜೀವನ ಪ್ರಭುವಿಗೆ ಪ್ರಿಯಕರ. ಇಂಥ ಜೀವನವನ್ನು ಜೀವಿಸಲು ಬೇಕಾದ ವರಪ್ರಸಾದಗಳನ್ನು ಈ ಬಲಿ ಪೂಜೆಯಲ್ಲಿ ನಾವು ಬೇಡಿಕೊಳ್ಳೋಣ.
ಗುಡಿಯ ಬಾಗಿಲಿಗೆ ದೇವಾ ಹೃದಯ ತಂದಿರುವೆ, ನನ್ನ ಶೋಧನೆ ನನ್ನ ವೇದನೆ ವಿನಯದಿ ಅರ್ಪಿಪೆ, ಸ್ವೀಕರಿಸು ನೀ ಅರಸು ಈ ಕಾಣಿಕೆ ನನ್ನ ದೀನ ಕಾಣಿಕೆ. ಮನದ ತುಡಿತಗಳು ಹೃದಯದ ಮಿಡಿತಗಳು, ನೋವಿನ ಕ್ಷಣಗಳು ನಲಿವಿನ ದಿನಗಳು ನಿಮಗೆ ಅರ್ಪಿಪೆನು, ನಿಮಗೆ ಅರ್ಪಿಪೆನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ನಿಮ್ಮ ಭಕ್ತರು ಅರ್ಪಿಸುವ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ಪುನೀತ ರಕ್ತಸಾಕ್ಷಿಗಳ ಭಿನ್ನವಾದ ಮೂಲಕ ಇಡೀ ಲೋಕದ ರಕ್ಷಣೆಗಾಗಿ ನಾವೇ ನಿಮಗೆ ಮೆಚ್ಚುಗೆಯಾದ ಬಲಿಯರ್ಪಣೆಯಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ನಿಮ್ಮ ಸಂತರನ್ನು ಸ್ತುತಿಸುವಾಗ ನಿಮಗೆ ಮಹಿಮೆ ಸಲ್ಲುತ್ತದೆ. ಅವರ ಯಾತನೆಗಳೇ ನಿಮ್ಮ ಮಹಾಶಕ್ತಿಯ ಅದ್ಭುತಗಳಾಗಿವೆ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ದಯೆಯಿಂದ ಅವರ ವಿಶ್ವಾಸಕ್ಕೆ ಉತ್ತೇಜನ ನೀಡುತ್ತೀರಿ, ಅವರ ಸಹನೆಗೆ ದೃಢ ನಿಲುವು ನೀಡುತ್ತೀರಿ. ಅವರ ಹೋರಾಟದಲ್ಲಿ ಜಯ ನಿಮ್ಮದೇ. ಆದುದರಿಂದ ಹಿಯಪರಗಳ ಎಲ್ಲ ಸೃಷ್ಟಿಗಳು ನಿಮ್ಮನ್ನು ಆಧರಿಸುತ್ತಾ ನವಗೀತೆಯೊಂದನ್ನು ಹಾಡುತ್ತವೆ. ಗಣಗಳೊಂದಿಗೆ ನಾವು ನಿಮ್ಮನ್ನು ಹೊಗಳುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮವನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲು ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದಲ್ಲಿಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಅಭಿಮನ್ಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಅಭಿಮನ್ಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಅಭಿಮನ್ಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನನ್ನ ಪಾತ್ರನಲ್ಲ,
ಆದರೆ ತಾವು ಮುಂದೆ ಒಂದು ಮಾತು ನುಡಿ, ನನ್ನ ಆತ್ಮವು ಸ್ವಸ್ಥವಾಗುವುದು. Mon gala Jésus, tombou povit sacramentant, खरोस हजार हसाई म्हूण हांव पातयेतां. हांव सर्व वस्तूंपरास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रमेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ದೇವಾ ಬಾ ಎನ್ನ ಹೃದಯಕ್ಕೆಂದು ನಿನಗಾಗಿ ಕಾದಿಹೆನು. ಬಾ ಎಂದು ಕರೆಯುವೆನು, ಬಾ ಎಂದು ಕರೆಯುವೆನು. ದೇವದ ರೂಪವನಿ ತ್ಯಜಿಸಿ ಮಾನವ ಧರ್ಮವ ರೂಪಿಸಿದೆ. ಸ್ವರ್ಗದ ಮಹಿಮೆಯ ನೀ ತೊರೆದು ಬಡವನ ಬದುಕನ್ನು ಪ್ರೀತಿಸಿದೆ. ಕಾಯುವೆ ದೇವ ನಿನಗಾಗಿ, ಆಗಮಿಸು ಗುರುವೇ, ಧನ್ಯನಾಗುವೆನು, ಧನ್ಯನಾಗುವೆನು. ಕರುಣಾಳು ದೇವಾ ಬಾ ಎನ್ನ ಹೃದಯಕ್ಕೆಂದು ನಿನಗಾಗಿ ಕಾದಿಹೆನು. ಬಾ ಎಂದು ಕರೆಯುವೆನು, ಬಾ ಎಂದು ಕರೆಯುವೆನು. ಪ್ರಾರ್ಥಿಸೋಣ. ಪ್ರಭು ಪುನೀತ ರಕ್ತ ಸಾಕ್ಷಿಗಳನ್ನು ಗೌರವಿಸುತ್ತಾ ನಿಮ್ಮ ವೀರರ ಭೋಜನದಿಂದ ಪೋಷಿತರಾಗಿದ್ದೇವೆ. ಕ್ರೈಸ್ತ ಪ್ರಭುವಿಗೆ ಬಹು ನಿಷ್ಠೆಯಿಂದ ಬಾಳುತ್ತಾ ಸಕಲ ರಕ್ಷಣೆಗಾಗಿ ಧರ್ಮಸಭೆಯಲ್ಲಿ ದುಡಿಯುವಂತೆ ದಯಪಾಲಿಸರೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ
ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಪುತ್ರರೊಳಗೂಡಿ ಅರಸೆಂಬನು ತಾಯೇ. ಪವಿತ್ರ ಸಭೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್.